ಒಂದೇ ಒಂದು ವಾರ ನೀವು ಕಸ ಇದ್ದೋದನ್ನ ಬಿಟ್ಬಿಟ್ರೆ ಅವರು ಒಳಚರಂಡಿಯನ್ನ ಕ್ಲೀನ್ ಮಾಡೋದನ್ನ ಬಿಟ್ಬಿಟ್ರೆ ಎಲ್ಲಾ ರೋಗಗಳು ಬಂದು ಸಾಯ್ತಾರೆ. ಮತ್ತೆ ನಿಮಗೆ ಬಹುಶಃ ಏನಾಗಲ್ಲ, ಯಾಕಂದ್ರೆ ನೀವು ಆ ಕೆಲಸ ಮಾಡ್ತಾ 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 ನಿಮ್ಮ ದೇಹಕ್ಕೆ ಆ ಶಕ್ತಿ ಬಂದ್ಬಿಟ್ಟಿದೆ. ಯಾವ ಕಾಯಿಲೆಯನ್ನು ಬೇಕಾದ್ರೂ ಬಂದ್ರು ಎದುರಿಸುವಂತ ಶಕ್ತಿ ನಿಮಗೆ ಬಂದ್ಬಿಟ್ಟಿದೆ. ಆದ್ರೆ ಕಾಯಿಲೆ ಬಂದು ಸಾಯೋದು ಇವರು. ಇವತ್ತು ಏನು AC ರೂಮಲ್ಲಿ ಕೂತಿರ್ತಕ್ಕಂಥ ಅಧಿಕಾರಿಗಳಿರ್ಬೋದು, ವಿಧಾನಸೌಧದಲ್ಲಿ ಕೂತಿರ್ತಕ್ಕಂಥ ನಮ್ಮ ಪ್ರತಿನಿಧಿಗಳಿರ್ಬೋದು, ಇವರೆಲ್ಲರೂ ಏನಾದ್ರೂ ಇವತ್ತು ಆರಾಮಾಗಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ಕಾರಣ ನೀವು. ನಿರಂತರ ಇವತ್ತು ನಾವು ಬದುಕಲಿಕ್ಕೆ ಜೀವಂತವಾಗಿರಲಿಕ್ಕೆ ಕಾರಣವಾಗಿರ್ತಕ್ಕಂಥ ನಿಮಗೆ ಇಷ್ಟು ಅಮಾನುಷ್ಯವಾಗಿ